ತುಳುವರು ನಡೆದು ಬಂದ ಹಾದಿ. ಸತ್ಯಲೋಕದ ನಡೆ ಬ್ರಹ್ಮದೇವರ ತೊಡೆ. ತಾಯಿ ಸರಸ್ವತಿಯ ಜಡೆಯ ಜಲ್ಲಿಯಲ್ಲಿ ಮಿನುಗುತ್ತಿದ್ದ ತುಳು ಎಂಬ ಮಾಣಿಕ್ಯದ ಮಣಿ ಕಿತ್ತು ಹೋಗಿ ಕಡಲರಾಜನ ಮಡಿಲಿಗೆ ಬೀಳುತ್ತದೆ. ಅವನ ಮಡಿಲಲ್ಲಿ ಬೆಳಗುತ್ತಿರುವ ಮಣಿಯ ಅಂದಕ್ಕೆ ಮರುಳಾದ ಗಟ್ಟದ ಬದಿಯ ಕೊಡಲಿಯ ಅರಸ ಆ ಮಣಿಯನ್ನು ಕಡಲರಾಜನಿಂದ ಉಂಬಳಿ ಪಡೆದ. ಕಾಡು ಕಡಿದ, ನಾಡು ಬೆಳೆಸಿದ, ಮಣ್ಣಿನಲ್ಲಿ ಹರಿದಾಡುವ ಸತ್ಯದ ಪ್ರತೀಕವಾದ ಸರ್ಪನನ್ನು ಹೆಕ್ಕಿ ತುಳುವರ ನಾಲಗೆಯ ತುದಿಗೆ ಎಸೆದ. ಅಂದಿನಿಂದ ಇಂದಿನವರೆಗೆ ಆ ಸತ್ಯದ ಸರ್ಪ ಭಾಷೆಯ ಸ್ವರೂಪವಾಗಿ ತುಳುವರ ನಾಲಗೆಯ ತುದಿಯ ಶಕ್ತಿಯಾಗಿ ಮೆರೆಯುತ್ತಾ ಬಂತು. ಆ ಸತ್ಯವೇ ತುಳುವರ ಬದುಕಾಯಿತು. ಇದು ತುಳು ಬದುಕಿನ ದುನಿಪು, ತುಳು ಬದುಕಿನ ತುಡಿತ. ಇದು ತುಳುವರ ಹುಟ್ಟು ಹೌದು, ತುಳುವರ ಗುಟ್ಟೂ ಹೌದು.